ಇವಾಗ ತಾನೇ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಮದಗಜ ಇಂಟ್ರೊಡಕ್ಷನ್ ಸಾಂಗ್ ವಿಜುವಲೇ ಬಿಟ್ಟಿದ್ದೀವಿ. ಸಿನಿಮಾ ಮಾಡೋದೇ ಜನಗಳಿಗೆ ಮನೋರಂಜಿಸೋಕ್ಕೆ. ಸೊ ಕಂಟೆಂಟ್ ನಾವು ಹೆಂಗೆ ಮಾಡಿದ್ದೀವಿ ಏನು ಅಂತ ಅನ್ನೋದು ಇದೊಂದು ಸ್ಯಾಂಪಲ್ ಅಷ್ಟೇ. ಒಂದು ಟೇಸ್ಟಿಂಗಿಗೆ ಕೊಟ್ಟಿದ್ದೀವಿ. ಅಡುಗೆ ಇನ್ನೂ ಚೆನ್ನಾಗಿದೆ. ಬಫೆ ವೆಜ್ ಬೇಕಾ ವೆಜ್ ತಿನ್ನಿ, ನಾನ್ ವೆಜ್ ಬೇಕಾ ನಾನ್ ವೆಜ್ ತಿನ್ನಿ, ನಿಮಗೆ ಬಿಟ್ಟಿದ್ದು. ಸೊ ತುಂಬ ಕಷ್ಟಪಟ್ಟು ಸುಮಾರು ಒಂದು 36-40 ತಿಂಗಳಿಂದ ಕಷ್ಟಪಟ್ಟು ಇವಾಗ ಫೈನಲಿ ಒಂದು ಕೊನೆ ಹಂತಕ್ಕೆ ಬಂದಿದ್ದೀವಿ. ಸಿನಿಮಾ ರಿಲೀಸ್ ಅನ್ನೋದು ಡಿಸೆಂಬರ್ 3 ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಸಿನಿಮಾ ಸಕ್ಸಸ್ಫುಲ್ಲಾಗಿ ಮುಗಿಸಿ ಪ್ರಮೋಷನ್ ಹಂತಕ್ಕೆ ಬಂದಿದ್ದೀವಿ. ಅನದರ್ ಇನ್ನೊಂದು 20-25 ದಿವಸ ಇದೆ ರಿಲೀಸ್ಗಷ್ಟೇ. ಇನ್ನೂ ಹಂತಕ್ಕೆ ಒಂದೊಂದು ಸಾಂಗ್ಗೆ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅದರದ್ದೆಲ್ಲ ಒಂದು ಚಾರ್ಟ್ ಮಾಡ್ಕೊಂಡಿದ್ದೀವಿ. ಅದ್ರ ಪ್ರಕಾರ ತಮಗೆಲ್ಲ ತಿಳಿಸಿನೇ ತಮ್ಮ ಮುಖಾಂತರನೇ ಜನಗಳನ್ನ ಮುಟ್ಟೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ವಿಷುವಲ್ಲಿ ಇವಾಗ ಜನ ನೋಡಿದವ್ರು ಹೇಳಬೇಕಷ್ಟೇ ಹೆಂಗಿದೆ ಏನು ಇತ್ತ ಅಂತ. ನಮ್ಮ ಕರ್ತವ್ಯ ನಾವು ಆದಷ್ಟು ಜವಾಬ್ದಾರಿಯಿಂದ ನಾವು ನಿಭಾಯಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಎಂಡ್ ಆಫ್ ದ ಡೇ ಎಲ್ಲರೂ ಇಷ್ಟಪಟ್ಟು ನಮ್ಮ ಬೆನ್ನು ತಟ್ಟಿದ್ರೆ ಮಾತ್ರ ನಾವು ಈ ಥರದ್ದು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಖುಷಿ ವಿಚಾರ ಏನು ಅಂದರೆ ಇತ್ತೀಚೆಗೆ ನಾವು ಮಾಡ್ತಿರೋ ಪ್ರಮೋಷನ್ಸು, ಸಿನಿಮಾ ಟಾಕ್ ಇವೆಲ್ಲ ಚೆನ್ನಾಗಿರೋದಕ್ಕೆ ಬಿಸ್ನೆಸ್ ಆಪರ್ಚುನಿಟೀಸು ತುಂಬ ಚೆನ್ನಾಗಾಗ್ತದೆ. ಯೂಶ್ವಲಿ ನಾನು ಎಲ್ಲರಿಗೂ ಹೇಳೋದಷ್ಟೇ, ಯಾವುದೋ ಒಂದು ಸಿನಿಮಾ ಮಾಡಬೇಕಾದ್ರೂ ನೋಡಿ, ಸಿನಿಮಾ ಬಜೆಟ್ ದೊಡ್ಡದೆ, ನಿಮಗೆ ಕೊಡೋ ಒಂದು ರೆಮ್ಯುನರೇಷನ್ನು ಇಷ್ಟಿರುತ್ತೆ ಅಷ್ಟೇ. ನಿಮಗೆ ಕೊಡೋ ರೆಮ್ಯುನರೇಷನ್ ಮೇಲೆ ಸಿನಿಮಾ ಬಜೆಟ್ ಯಾವತ್ತೂ ಚಿಕ್ಕದಾಗಲ್ಲ, ಸಿನಿಮಾ ಚಿಕ್ಕದಾಗಲ್ಲ. ನಮ್ಮ ಸಿನಿಮಾ ನಮಗೆ ದೊಡ್ಡದು. ಯಾವುದೇ ಲ್ಯಾಂಗ್ವೇಜ್ಗಿಂತ ನಮ್ಮ ಸಿನಿಮಾ ಕಳಪೆನೂ ಅಲ್ಲ, ಚಿಕ್ಕದೂ ಅಲ್ಲ ಅಂತ ನಾನು ಎಲ್ಲರಿಗೂ ಮಾತಾಡ್ತೀನಿ. ಸೊ ಎಂಡ್ ಆಫ್ ದ ಡೇ ನಮ್ಮ ಸಿನಿಮಾ ನಮಗೆ ದೊಡ್ಡದು. ನಮ್ಮ ಕನ್ನಡಿಗರಿಗೆ ನಮ್ಮ ಸಿನಿಮಾನ ವಿಜುವಲ್ ಟ್ರೀಟ್ ಮಾಡಬೇಕು ಅಂತ ತುಂಬ ಎಫರ್ಟ್ಸ್ ಹಾಕಿ ಇಲ್ಲಿವರೆಗೂ ಬಂದು ತಲುಪಿದ್ದೀವಿ. ಸೊ ಈ ಸಾಂಗ್ ರೆಸ್ಪಾನ್ಸ್ ಇವಾಗಲೇ 1 hour ಆಗಿರ್ಬೇಕು ರಿಲೀಸ್ ಆಗಿ. ಸಿನಿಮಾದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಸಾಂಗ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಅದೇ ನಮಗೆ ಬೇಕಾಗಿರೋದು. ಥ್ಯಾಂಕ್ ಯು. ಸರ್ ಒಟ್ಟಿಗೆ ಮಾಡಬೇಕು ಅಂತಲೇ ರೆಡಿ ಆಗ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಇವಾಗ ತೆಲುಗು ತಮಿಳು ನಾವು ಮಾಡ್ತೀವಿ. ಸಪೋಸ್ ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಅದೇ ಡೇಟ್ಗಿದ್ದಾಗ ನಾವು ಅವ್ರ ಜೊತೆಲಿ ನಾವು ಗುದ್ದಾಡೋಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ನಾವು ರಾಜರು, ಅಲ್ಲಿ ಹೋದಾಗ ನಾವು ಗೆಸ್ಟ್ಗಳಷ್ಟೇ. ಇಲ್ಲಿ ನಾವು ಹಾಳಾಕಿದ್ದೀವಿ, ಅಲ್ಲಿ ನಾವು ಆಳಿಸ್ಕೊಳಕ್ಕಿದ್ದೀವಿ ಅಷ್ಟೇ. ಸೊ ಇಲ್ಲಿ ಎಂಡ್ ಆಫ್ ದ ಡೇ ಒಂದು ಕಂಟೆಂಟು ನಮ್ಮ ಈಗೋಗೆ ಸೋಲ್ಬಾರ್ದು. ಅದಕ್ಕೆ ನೋಡೋಣ, ಅಲ್ಲಿ ಯಾವುದು ಸಿನಿಮಾ ಸೈಮಲ್ಟೇನಿಯಸ್ ದೊಡ್ಡ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಅಲ್ಲಿ ನೋಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಬಟ್ ಇಲ್ಲಿಗೆ ಡಿಸೆಂಬರ್ 3 ಅಂತೂ ಫಿಕ್ಸ್, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಸರ್ ಹೌದು, ಆಬ್ವಿಯಸ್ಲಿ ಇವಾಗ ಏನಾಗಿದೆ ಅಂದರೆ ಎಲ್ಲ ಕಡೆನೂ ಒಂದು ಕನ್ನಡದ ಸಂಘಟನೆ ಅವು ಇವೆಲ್ಲ ಇದೆ. ಸೊ ಪ್ರತಿಯೊಬ್ಬರು ಸಿನಿಮಾ ಇವಾಗ ಬೇಕು ಅಂತಲೇ ಮಾತಾಡಿದ್ದಾರೆ. ಅದರಲ್ಲಿ ಒಂದು ನಮ್ಮ ಹತ್ರನೇ ಒಬ್ಬರು ದರ್ಶನ್ ಅಂತಿದ್ದಾರೆ. ಸೊ ಅವರು ಗಲ್ಫ್ ಕಂಟ್ರಿ ರೈಟ್ಸ್ ತೊಗೊಂಡಿದ್ದಾರೆ. ಸೊ ಕ್ಯಾನಡಾ ಎಲ್ಲ ಅಮೆರಿಕದು ಒಂದು ಕಾರ್ತಿಕ್ ಅಂತ ಅವರೊಬ್ಬರು ತೊಗೊಂಡಿದ್ದಾರೆ. ಸೊ ಹಿಂಗೆ ಒಂದೊಂದು ಡಿವಿಷನ್ ಒಬ್ಬೊಬ್ಬರು ತೊಗೋತಾರೆ. ಯುರೋಪ್ ಕಾಂಟಿನೆಂಟ್ ಒಬ್ಬರು ತೊಗೋತಾರೆ, ವೆಸ್ಟರ್ನ್ ಒಬ್ಬರು ತೊಗೋತಾರೆ, ಗಲ್ಫ್ ಕಂಟ್ರಿ ಒಬ್ಬರು ತೊಗೋತಾರೆ. ಸೊ ಈ ಥರದಲ್ಲಿ ನಮ್ಮ ಕನ್ನಡ ವ್ಯಾಪಾರನೂ ಇವಾಗ ತುಂಬ ಚೆನ್ನಾಗಾಗ್ತದೆ ಸರ್. ಕೆಲವೊಂದಷ್ಟು ಸಲ ಏನಾಗ್ತದೆ ಅಂದರೆ ಸಿನಿಮಾದವರೇ ಅವ್ರವ್ರ ಸಿನಿಮಾನ ಅವರೇ ಕೊಲೆ ಮಾಡ್ಕೊಂಡ್ಬಿಡ್ತಾರೆ. ಯಾವ ರೀತಿ ಅಂದರೆ ಸಿನಿಮಾ ನಮ್ಮ ವ್ಯಾಪಾರ ಆಗಲ್ಲ, ಅದಾಗಲ್ಲ, ಇದಾಗಲ್ಲ. ಸರ್ ಸಿನಿಮಾ ಮಾಡಬೇಕು ಅಂತ ಬಂದಿರೋರು ನಾವು ಒದೆ ತಿಂದು ಹೊಡೆಯೋದು ಕಲಿಬೇಕು. ಸಿನಿಮಾನ ಏನೇ ಪೈರಸಿ ಅವು ಇವು ಏನೇ ಆದರೂ ಗೆಲ್ಲೋ ಶಕ್ತಿ ಇದ್ದರೆ ಬಂದು ಸಿನಿಮಾ ಮಾಡಬೇಕಿಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು. ಸಿನಿಮಾ ಲಾಭನೋ ನಷ್ಟನೋ ನಮ್ಮ ಸಿನಿಮಾ ನಾವು ಬಿಟ್ಕೊಡ್ಬಾರ್ದು. ಎಲ್ಲ ಕಡೆ ಸಿನಿಮಾ ರಿಲೀಸ್ ಮಾಡಬೇಕು. ನಮ್ಮ ಸಿನಿಮಾನ ನಾವು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಮಕ್ಕಳನ್ನ ಹಂಗೆ ನಾವು ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತೀವಿ, ಒಳ್ಳೆ ಭವಿಷ್ಯ ಇರಲಿ ಅಂತ. ನಾವು ಮಾಡೋ ಪ್ರಾಜೆಕ್ಟ್ಗಳು ನಮ್ಮ ಮನೆ ಮಕ್ಕಳಿದ್ದಂಗೆ. ನಾವು ಅದನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ, ನಮ್ಮ ಭವಿಷ್ಯ ಅಷ್ಟು ಚೆನ್ನಾಗಿರ್ತದೆ.